ಉಡುಪಿಯ ಸೈಂಟ್ ಸಿಸಿಲಿಸ್ ಶಾಲೆಯ ವಿದ್ಯಾರ್ಥಿನಿ ತನುಶ್ರೀ ಪಿಥ್ರೋಡಿ ಈಗಾಗಲೇ ಯೋಗದಲ್ಲಿ 7 ವಿಶ್ವ ದಾಖಲೆಗಳನ್ನು ಮಾಡಿದ್ದಾಳೆ. ಇದೀಗ ಈ ಯೋಗ ಬಾಲೆ 8ನೇ ವಿಶ್ವ ದಾಖಲೆಗೆ ಸಿದ್ಧತೆಯನ್ನು ನಡೆಸಿದ್ದಾಳೆ. ಅದರಲ್ಲಿ 6 ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್, ಇನ್ನೊಂದು ಗಿನ್ನೆಸ್. ಯೋಗ ಮಾತ್ರವಲ್ಲದೆ ಭರತನಾಟ್ಯವನ್ನು ಕಳೆದ 9 ವರ್ಷದಿಂದ ರಾಮಕೃಷ್ಣ ಕೊಡಂಚ ಅವರ ಬಳಿ ಕಲಿಯುತ್ತಿದ್ದಾಳೆ. ಗುರುಗಳ ಆಸಕ್ತಿಯಿಂದ ಭರತನಾಟ್ಯ ಶಾಸ್ತ್ರದ ಒಂದು ವಿಭಾಗವಾದ 108 ಪ್ರಕರಣಗಳನ್ನು ಏಕಕಾಲದಲ್ಲಿ ಮಾಡಲು ನಿರ್ಧರಿಸಿದ್ದಾಳೆ. ಏಪ್ರಿಲ್ 4ರಂದು ಉಡುಪಿಯ ಬನ್ನಂಜಿಯ ನಾರಾಯಣಗುರು ಸಭಾಭವನದಲ್ಲಿ ಈ ದಾಖಲೆಯ ಕಾರ್ಯಕ್ರಮ ನಡೆಯಲಿದೆ. ಹಲವು ವಿಶ್ವ ದಾಖಲೆಗಳ ಸರ್ದಾರಿನಿ ಉಡುಪಿಯ ಹೆಮ್ಮೆಯ ಪ್ರತಿಭೆ ತನುಶ್ರೀ ಈ ಬಾರಿ ಭರತನಾಟ್ಯದ ಮೂಲಕ ಹೊಸ ಸಾಧನೆ ಮಾಡಲು ಹೊರಟಿದ್ದಾಳೆ. ನಾನು 6 ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮತ್ತೆ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಫಸ್ಟ್ ಅದು ನಿರ್ವಾಣಪೂರ್ಣ ಚಕ್ರಾಸನವನ್ನು 1 ನಿಮಿಷದಲ್ಲಿ 19 ಬಾರಿ ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್. ಎರಡನೇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್, ಮೋಸ್ಟ್ ಫುಲ್ ಬಾಡಿ ರೆಗ್ಯುಲೇಷನ್ ಮೇಂಟೈನಿಂಗ್ ಚೆಸ್ಟ್ ಆ್ಯಂಡ್ ಪೊಸಿಷನ್ ಅಂತ. ಇದನ್ನು 1 ನಿಮಿಷದಲ್ಲಿ 42 ಬಾರಿ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಮೂರನೇದು ಮತ್ತು 4ನೇದು ವಿಶ್ವ ದಾಖಲೆ ಮೋಸ್ಟ್ ನಂಬರ್ ಆಫ್ ಫ್ಲೋರ್ಸ್ ಇನ್ ಧನುರಾಸನ ಪೋಸ್ಚರ್ ಇನ್ 1 ಮಿನಿಟ್ ಮಿರಾಕಲ್. ಇದನ್ನು 1 ನಿಮಿಷದಲ್ಲಿ 61 ಬಾರಿ ಮಾಡಿ ನಾನು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. 108 ಕರಣಗಳನ್ನು ಕೂಡ 4 ನಿಮಿಷಗಳ ಒಳಗಾಗಿ ಮಾಡ್ತಾ ಇದ್ದೇನೆ. ಇದೇ ಬರುವ ಏಪ್ರಿಲ್ 4ರಂದು ಸಂಜೆ 4 ಗಂಟೆಗೆ ಬನ್ನಂಜೆಯ ನಾರಾಯಣಗುರು ಆಡಿಟೋರಿಯಂನಲ್ಲಿ ಮಾಡ್ತಾ ಇದ್ದೇನೆ. ನನ್ನೆಲ್ಲ ವಿಶ್ವ ದಾಖಲೆ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ದೀರಿ ಮತ್ತು ಪ್ರೋತ್ಸಾಹ ನೀಡಿದ್ದೀರಿ. ಈ ಬಾರಿಯೂ ಕೂಡ ನನ್ನ ಈ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.